ನೆರೆ ಪರಿಹಾರದ ಕಾಮಗಾರಿಲೆಗೆ ಒವ್ವೇ ರೀತಿದ ಕಾಸ್ತ ತೊಂದರೆ ಇಚ್ಚಿ ಇದನಿಂಗನೆ ಮಾತಾ ಜಿಲ್ಲಾಧಿಕಾರಿನ ಪಿಡಿ ಅಕೌಂಟ್ಗೂ 1,200 ಕೋಟಿ ರೂಪಾಯಿ ಜಮಾ ಆತಂಡು ಹೆಚ್ಚುವರಿಯಾದ ಅಗತ್ಯ ಬೋರ್ನಡೆಗೆ ನನಲ 5 ಕೋಟಿ ರೂಪಾಯಿ ಒದಗಾವ ಪಂಡದ ಕಂದಾಯ ಸಚಿವರು ಆರ್ ಅಶೋಕ್ ಕುಡ್ಲಡು ಸುದ್ದಿಗೋಷ್ಠಿ ತಿಳಿಸಿದರು. ಫ್ಲಡ್ ರಿಲೀಫ್ಗೆ ಸಂಬಂಧಪಟ್ಟಂತೆ ಯಾವುದೇ ಹಣದ ಕೊರತೆ ಇಲ್ಲ. 1,120 ಕೋಟಿಗೂ ಹೆಚ್ಚು ಹಣ ಎಲ್ಲ ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟಲ್ಲಿ ಇದೆ ಈಗ ಆಲ್ರೆಡಿ. ಮತ್ತು ಕಾಲಕ್ಕೆ ಕಡಿಮೆ ಆಗ್ತಾ ಎಲ್ಲೆಲ್ಲಿ 5 ಕೋಟಿಗಿಂತ ಕಡಿಮೆ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಇಮಿಡಿಯೇಟಾಗಿ ಮತ್ತೆ 5 ಕೋಟಿಯನ್ನು ಬಿಡುಗಡೆ ಮಾಡುವಂಥದ್ದಕ್ಕೆ ಸರ್ಕ್ಯುಲರನ್ನು ಹೊರಡಿಸಿದ್ದೀನಿ. ನಾನೇ ಮಾನಿಟ್ರ್ ಮಾಡ್ತೀನಿ. ಇದನ್ನು ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ತಗೊಳ್ಳಲ್ಲ, ನಾನೇ ಮಾನಿಟ್ರ್ ಮಾಡಿ 5 ಕೋಟಿ ಕಡಿಮೆ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರಿಗೆ 5 ಕೋಟಿ ಹಣ ಅವರ ಅಕೌಂಟ್ಗೆ ಹೋಗೋ ರೀತಿ ಮಾಡ್ತೀನಿ. ಫ್ಲಡ್ಡಿಗೆ ಸಪ್ರೇಟ್ ಎಡಾಕ್ ಅಕೌಂಟ್ ಇದೆ, ಕೋವಿಡ್ಗೆ ಸಪ್ರೇಟ್ ಇದೆ, ಮನೆ ಕಟ್ಟೋದಕ್ಕೆ ಸಪ್ರೇಟ್ ಇದೆ. ಇದು ಮೂರೂ ಸಪ್ರೇಟ್ ಹೆಡ್ಡಲ್ಲಿ ಇರೋವಂಥದ್ದು. ಆ ದೃಷ್ಟಿಯಿಂದ ಏನು ಹಣಕ್ಕೆ ಸಂಬಂಧಪಟ್ಟಂತೆ ಈ ಫ್ಲಡ್ಗೆ ಯಾವುದೇ ರೀತಿ ಹಣದ ಸಮಸ್ಯೆ ಇಲ್ಲ. ರಾಜಡೊರ್ಮೆ ಕರಿ ವರ್ಷದಲಕನೆ ಪ್ರವಾಹ ಭೀತಿ ಭೂಕುಸಿತದ ಅಪಾಯಲು ಈ ವರ್ಷಲ ಜೋರಾಪ್ನ ಮಾತಾ ಲಕ್ಷಣಗಳು ತೋಜೊಂದುಂಡು. ಈ ಹಿನ್ನೆಲೆಡು ಅಪಾಯನ ಎದುರಿಸಾಯರೆ ಮಾತಾ ರೀತಿದ ತಯಾರಿಲು ಆತಂಡು. ಅಗ್ನಿಶಾಮಕ ಇಲಾಖೆಗಳ ಪ್ರತ್ಯೇಕ 20 ಕೋಟಿ ರೂಪಾಯಿ ಒದಗಾದ ಪ್ರವಾಹ ಎದುರಿಸಾಯರೆ ಬೋಡಿತಿನ ಸಲಕರಣೆ ಉಪಕರಣಲೆಗೆ ಸಿದ್ಧತೆಗೆ ಖರೀದಿಗೆ 20 ಕೋಟಿ ರೂಪಾಯಿ ಕಾಸು ಬಿಡುಗಡೆಯಾತಂಡು. ಪ್ರವಾಹ ಪರಿಹಾರಗೂ ಇಲ್ಲು ಕಟ್ಟರೆ ಬೊಕ್ಕ ಭೂ ಕುಸಿತ ಇಂಚ ಬೇತೆ ನಿಧಿಲದ ಮೂಲಕ ಪರಿಹಾರ ಕಾರ್ಯಗೆ ಹಣಕಾಸು ವ್ಯವಸ್ಥೆ ಮಲ್ತದನ್ನು ಪಂಡದು ಆರ್ ಅಶೋಕ್ ತಿಳಿಪಾದರು. ಎಷ್ಟೇ ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ಗೂ 20 ಕೋಟಿ ಬಿಡುಗಡೆ ಮಾಡಿದ್ರಿ. 20 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡುವಂಥದ್ದಕ್ಕೆ ಬಿಡುಗಡೆಯನ್ನು ಮಾಡಿದ್ದೀರಿ. ಇವತ್ತು ಜಿಲ್ಲೆಗೆ 5 ಕೋಟಿ ಅಡಿಷ್ನಲ್ಲಾಗಿ ಬಿಡುಗಡೆ ಮಾಡೋದು ಇದೆ. ಅವ್ರ ಹತ್ರ ಹಣ ಇದೆ ಆಲ್ರೆಡಿ. ಆದರೂ ಅಡಿಷ್ನಲ್ಲಾಗಿ ಹಣವನ್ನು ಮುಂಜಾಗ್ರತಾ ಕ್ರಮವಾಗಿ ನಾನು ಬಿಡುಗಡೆಯನ್ನು ಮಾಡಿದ್ದೀನಿ. ಪ್ರತಿ ಜಿಲ್ಲೆಗೆ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ? ಹೆಚ್ಚಿನ ಏನಾದರೂ ಹೌದು, ಕೇಂದ್ರ ಸರ್ಕಾರಕ್ಕೆ ನಾವು ಇದೆಲ್ಲ ಫ್ಲಡ್ ಸಿಚುವೇಷನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಈ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಅನುದಾನವನ್ನು ನಮಗೆ ಕೊಡಬೇಕು. ಈಗ ಆಲ್ರೆಡಿ ನರೇಂದ್ರ ಮೋದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. 310 ಕೋಟಿ ರೂಪಾಯಿ ವಿಪತ್ತು ನಿರ್ವಹಣಾ ಇದಕ್ಕೆ ಸಂಸ್ಥೆಗೆ ಅವರು ಕೊಟ್ಟಿದ್ದಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ. ಈ ಹಾನಿಯೆಲ್ಲ ವರದಿ ತೆಗೆದುಕೊಂಡು ನಾನು ಕೇಂದ್ರ ಸರ್ಕಾರಕ್ಕೆ ನೋಡಿಕೊಂಡು ಈ ಫ್ಲಡ್ನ ಸನ್ನಿವೇಶ ನೋಡಿಕೊಂಡು ಇನ್ನೂ ಹೆಚ್ಚು ಹಾನಿ ಆದಾಗ ಅದನ್ನು ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿ ಇನ್ನೂ ಹೆಚ್ಚು ಹಣ ಪಡೆಯುವಂಥದ್ದಕ್ಕೆ ನಾನು ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡ್ತೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ನಮ್ಮ ಹತ್ರ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಇದೆ ನಮ್ಮ ಹತ್ರ. ಬಂದಿದೆ. ಕಳೆದ ಬಾರಿ ನಮಗೆ NDRF ಹಣ ಎಷ್ಟು ಬರಬೇಕಾಯಿತು ಅಷ್ಟು ಹಣ ಕೊಟ್ಟಿದ್ದಾರೆ. NDRFನ ರೂಲ್ಸ್ ಪ್ರಕಾರ. ಯಾವುದು ಸರ್ಕಾರ ಪ್ರಸ್ತಾವ ಸಲ್ಲಿಸಿ ಮನವಿ ಮಾಡಿ ಕೇಂದ್ರ ಸರ್ಕಾರ ಆದರೆ 1,800 ಕೋಟಿ ಬಂದಿದೆ. ನೋಡಿ, ನಾವು ಪ್ರಸ್ತಾವ ಸಲ್ಲಿಸೋದು ಒಂದು ವಿಧ, ಆದರೆ ಇಡೀ ದೇಶಕ್ಕೆ ಒಂದು ಕಾನೂನಿದೆ. NDRF ಅಂತ ಕಾನೂನು ಮಾಡಿದ್ದಾರೆ. ಯಾವುದಕ್ಕೆ ಎಷ್ಟು ಕೊಡಬೇಕು ಅಂತ NDRF ಸಮಿತಿಯಲ್ಲಿ ತೀರ್ಮಾನ ಆಗ್ತೈತೆ. ಮತ್ತು ಪ್ರತಿಯೊಂದಕ್ಕೂ ಮನೆ ಬಿದ್ದರೆ ಎಷ್ಟು ಕೊಡಬೇಕು, ರಸ್ತೆಗೆ ಎಷ್ಟು ಕೊಡಬೇಕು ಅಂತ NDRF ಇದೆ. ಅದು ದೇಶಕ್ಕೆಲ್ಲ ಕಾನೂನು, ಕರ್ನಾಟಕಕ್ಕಲ್ಲ. ಸೊ ಆ ಪ್ರಕಾರ ಏನು ಕೊಡಬೇಕಾಗಿದೆ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ವರ್ಷನೇ ಇದೆ, ಅದನ್ನು ಈ ವರ್ಷವೂ ಇದೆ. ಕಳೆದ ಬಾರಿ 10,000 ರೂಪಾಯಿ ಏನು ಕೊಟ್ಟಿದ್ರು, ಈ ವರ್ಷವೂ ಅದೇ 10,000 ರೂಪಾಯಿನ ನಾವು ಕೊಡ್ತೀರಿ. ನಮ್ಮ ಸರ್ಕಾರದ ಬದ್ಧತೆ ಇದೆ. ಕಳೆದ ಬಾರಿ ಕೊಟ್ಟಂತೆ ಈ ಬಾರಿನೂ ಕೂಡ ನಾವು ವಿಸ್ತರಣೆಯನ್ನು ಮಾಡಿದ್ದೀವಿ. ಯಾರಿಗೆ ಫ್ಲಡ್ ಆಗುತ್ತೋ, ಈ ಬಾರಿ ಫ್ಲಡ್ ಆದಂಥವ್ರಿಗೆ ಪೂರ್ತಿ ಮನೆ ಬಿದ್ದೋದವ್ರಿಗೆ 5 ಲಕ್ಷ ರೂಪಾಯಿ, ಪಾರ್ಷಿಯಲ್ ಮನೆ ಬಿದ್ದಂಥವ್ರಿಗೆ 3 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಇದಾದಂಥವ್ರಿಗೆ 50,000 ರೂಪಾಯಿ, ಮಳೆ ನೀರು ಮನೆಯಲ್ಲಿ ನುಗ್ಗಿದ್ರೆ ಅವ್ರಿಗೆ 10,000 ರೂಪಾಯಿ ಕೊಡುವಂಥದ್ದಕ್ಕೆ ಆದೇಶವನ್ನು ನಾವು ಹೊರಡಿಸಿದ್ದೀರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ. ಈಗಾಗಲೇ ಮುಖ್ಯಮಂತ್ರಿಗಳು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾಡಬೇಕು ಅಂತ ಅವ್ರು ನನಗೆ ತಿಳಿಸಿದ್ದಾರೆ. ಆ ರೀತಿ ಹಳೆ ಸಿಸ್ಟಮಲ್ಲೇ ಕೊಡ್ತೀರಿ. ಇನ್ನಷ್ಟು ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡ್ತೀರಿ. ಅದರಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ತೀರಿ. ಸಣ್ಣ ಪೋರ್ಷನ್ ಬಿದ್ದಿರೋ ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಇದೆ. ಅದನ್ನು ಪರಿಹಾರ ಮಾಡಿಕೊಡ್ತೀನಿ ನಾನು.